ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಧ್ಯಾನಿಸಲಿರುವ ಭಾನುವಾರ ಜನವರಿ 7, ಪ್ರಭುವಿನ ದೈವ ದರ್ಶನದ ಮಹೋತ್ಸವ. ಈ ತಿಂಗಳಲ್ಲಿ ಜಗದ್ಗುರುಗಳ ಒಂದು ಪ್ರಾರ್ಥನಾ ವಿಷಯವಾಗಿದೆ. ಪವಿತ್ರ ಧರ್ಮಸಭೆಯಲ್ಲಿ ವೈವಿಧ್ಯತೆಯನ್ನು ಅರಿಯುವ ವರದಾನಕ್ಕಾಗಿ ಕ್ರೈಸ್ತ ಸಮುದಾಯಗಳಲ್ಲಿ ದೈವೀ ಕರೆಗಳ ವೈವಿಧ್ಯತೆಯನ್ನು ತಿಳಿದು ವಿವಿಧ ಸಂಪ್ರದಾಯ ಮತ್ತು ಆಚರಣೆಗಳ ಸಿರಿತನವನ್ನು ಅರಿತು ಬಾಳಲು ಪವಿತ್ರಾತ್ಮರ ವರದಾನಗಳಿಗಾಗಿ ಪ್ರಾರ್ಥಿಸೋಣ. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ವರದಾನಗಳು ವಿಧ ವಿಧವಾಗಿವೆ, ಸೇವೆಗಳು ವಿಧ ವಿಧವಾಗಿವೆ, ಅವೆಲ್ಲವನ್ನು ಕೊಡುವ ದೇವರು ಒಬ್ಬರೇ. ಆದ್ದರಿಂದ ಎಲ್ಲ ವರದಾನಗಳು ನಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತವೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಾವು ಆಲಿಸಲಿರುವ ಈ ಸುವಾರ್ತೆ ಪ್ರಭುವಿನ ದೈವ ದರ್ಶನದ ಮಹೋತ್ಸವದ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ, ಮನೋನೇತ್ರಗಳನ್ನು ತೆರೆಯಲಿ, ದೈವೀ ಜ್ಞಾನದಲ್ಲಿ ನಮ್ಮನ್ನು ಅಧಿಕರಿಸಿ ಯೇಸುವಿಗೆ ಸಾಕ್ಷಿಗಳಾಗುವಂತೆ ನಮ್ಮನ್ನು ಪರಿವರ್ತಿಸಲೆಂದು ಪ್ರಾರ್ಥಿಸುತ್ತೇನೆ. ಇಂದಿನ ಮೊದಲನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥ, ಅಧ್ಯಾಯ 60, ವಾಕ್ಯಗಳು 1-6. ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಇಗೋ, ಜಗತ್ತನ್ನು ಮುತ್ತಿದೆ ಕತ್ತಲು, ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು. ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ರಾಷ್ಟ್ರಗಳು ಬರುವವು ನಿನ್ನ ಬೆಳಕಿಗೆ, ಅರಸರು ನಿನ್ನ ಉದಯದ ಶೋಭೆಗೆ. ನೀ ನೋಡು, ಸುತ್ತಮುತ್ತಲು ಕಣ್ಣೆತ್ತಿ ಬರುತಿಹರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ, ದೂರದಿಂದ ಬರುತಿಹರು ಗಂಡು ಮಕ್ಕಳು, ಕಂಕುಳಿನಲ್ಲಿ ಹೊತ್ತ ಆ ಹೆಣ್ಣು ಮಕ್ಕಳು. ಇದನ್ನು ನೋಡಿ ನೀ ಬೆಳಗುವೆ ಕಾಂತಿಯಿಂದ, ಉಬ್ಬುವುದು ನಿನ್ನ ಎದೆ ಆನಂದದಿಂದ. ಹರಿಯುವುದು ನಿನ್ನೆಡೆ ಸಮುದ್ರ ವ್ಯಾಪಾರ ಸಮೃದ್ಧಿ, ದೊರಕುವುದು ನಿನಗೆ ಅನ್ಯ ಜನಾಂಗಗಳ ಆಸ್ತಿ ಪಾಸ್ತಿ. ತುಂಬಿರುವುದು ನಿನ್ನೋಡು ಒಂಟೆಗಳ ಗುಂಪುಗಳು, ಮಿದ್ಯಾನಿನ ಏಫದ ಪ್ರಾಯದ ಒಂಟೆಗಳು. ಬರುವರೆಲ್ಲರೂ ಶೇಬಾದಿಂದ, ತರುವರು ಬಂಗಾರ ಧೂಪಗಳು, ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತ್ಯ ಕಾರ್ಯಗಳನ್ನು. ಕೀರ್ತನೆ 72. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ತಿಳಿಸು ನಿನ್ನ ನ್ಯಾಯವನ್ನು ದೇವರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ. ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ, ಪರಿಪಾಲಿಸಲಿ ದೀನದಲಿತರನ್ನು ನ್ಯಾಯದಿಂದ. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನ ಅಧಿಪತ್ಯ, ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಕಷ್ಟಗಳನ್ನರ್ಪಿಸಲಿ ತಾರ್ಷೀಸ್ ಹಾಗೂ ದ್ವೀಪದ ರಾಜರುಗಳು. ಕಾಣಿಕೆಗಳ ತಂದೊಪ್ಪಿಸಲಿ ಶೇಬಾ ಹಾಗೂ ಸೇಬಾದ ರಾಜರುಗಳು. ರಾಜರುಗಳು ಸಾಷ್ಟಾಂಗವೆರಗಲಿ ಆತನಿಗೆ, ಘನ ರಾಷ್ಟ್ರಗಳು ಸೇವೆ ಸಲ್ಲಿಸಲಿ ಆತನಿಗೆ. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಏಕೆನೆ ಕಾಪಾಡುವನಾತ ಮೊರೆಯಿಡುವ ಬಡವರನು, ಉದ್ಧರಿಸುವನಾತ ದಿಕ್ಕಿಲ್ಲದ ದೀನ ದಲಿತರನು.
ದೀನ ದರಿದ್ರರಿಗೆ ದಯೆಯ ತೋರುವನು, ದಲಿತರ ಪ್ರಾಣವನ್ನು ಕಾಪಾಡುವನು. ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ. ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 3, ವಾಕ್ಯಗಳು 2-3, 5-6. ಸಹೋದರರೇ, ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಜನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಇಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ. ಆದರೆ ಈಗ ದೇವರು ಪವಿತ್ರಾತ್ಮರ ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಿಸಿದ್ದಾರೆ. ಶುಭ ಸಂದೇಶದ ಮೂಲಕ ಅನ್ಯ ಜನರೂ ಯೇಸು ಕ್ರಿಸ್ತರಲ್ಲಿ ದೇವಜನರೊಡನೆ ಸಹಬಾಧ್ಯರು, ಹಕ್ಕುದಾರರು, ಒಂದೇ ಶರೀರದ ಅಂಗಗಳು ಹಾಗೂ ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುಗಾರರು. ಇದೇ ಆ ರಹಸ್ಯ. ಮತ್ತಾಯ 2 ವಾಕ್ಯಗಳು 1-12 ಇಂದಿನ ಶುಭ ಸಂದೇಶ. ಯೇಸು ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೇ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆ ಜೆರುಸಲೇಮ್ ಆದ್ಯಂತವೂ ಗಲಿಬಿಲಿಗೊಂಡಿತು. ಯಹೂದ್ಯರ ಎಲ್ಲಾ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು ಜುದೆಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೆಯ ನಾಡಿನ ಬೆತ್ಲೆಹೇಮೇ, ಜುದೆಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತನು. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಗೋಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ. ನಾನು ಹೋಗಿ ಆ ಮಗುವನ್ನು ಆರಾಧಿಸಬೇಕು. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದ ಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇವತ್ತು ಈ ಒಂದು ಹಬ್ಬವನ್ನು ಕೊಂಡಾಡುವಾಗ ನಾವು ಕೇಳಬೇಕಾದ ಪ್ರಶ್ನೆ, ಪ್ರಭುವಿಗೆ ನಾವು ಕೊಡುವುದಾದರೂ ಏನು? ಏನನ್ನು ಕೊಡಲಿ ಪ್ರಭುವಿಗೆ? ಈ ವಾಚನಗಳನ್ನು ನಾವು ಆಲಿಸಿದೆವು. ದೇವರ ಬೆಳಕು, ತೇಜಸ್ಸು ನಿನ್ನ ಮೇಲೆ ಪ್ರಕಾಶಿಸಲಿದೆ. ಹಾಗೇನೆ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಈ ರಹಸ್ಯವನ್ನು ದೇವರು ನಮಗೆ ತೆರೆದಿಟ್ಟಿದ್ದಾರೆ. ಈ ರಹಸ್ಯವನ್ನು ನಾವು ಬಹಳ ಸುಂದರವಾಗಿ ಆಗಮನ ಕಾಲದಲ್ಲಿ ಹಾಗೂ ಕ್ರಿಸ್ತ ಜಯಂತಿಯ ಕಾಲದಲ್ಲೂ ಆಲಿಸುತ್ತಾ ಬಂದಿದ್ದೀವಿ. ಇಂದು
ಯೇಸುವನ್ನು ಆರಾಧಿಸಲು ಬಂದ ಆ ಜ್ಯೋತಿಷಿಗಳು ಇರಬಹುದು, ಅವರು ರಾಜರುಗಳು. ಹೇಗೆ ಕೀರ್ತನೆಯಲ್ಲಿ ನಾವು ಇವತ್ತು ಓದಿದೆವು, ದೇವರು ನಮ್ಮ ಅರಸ. ಆ ದೇವರು ಕಾಲ ಕಾಲಕ್ಕೆ ತಮ್ಮ ಪ್ರಕಟಣೆಯನ್ನು ಜನರಿಗೆ ಪ್ರಕಟಿಸುತ್ತಾರೆ. ಹೇಗೆ ಕುರುಬರಿಗೆ ಪ್ರಕಟಣೆಯನ್ನು ಮಾಡಿದರು, ಅದರ ಮೂಲಕ ಯಹೂದ್ಯರಿಗೆ ಒಂದು ಸಂದೇಶವನ್ನು ದೇವರು ಕೊಟ್ಟರು. ಈಗ ಅನ್ಯ ಧರ್ಮೀಯರಾದ ಈ ಜ್ಯೋತಿಷಗಳು ಇರಬಹುದು, ರಾಜರುಗಳು ಇರಬಹುದು, ಅವರಿಗೆ ದರ್ಶನವನ್ನು ಅಥವಾ ಸಂಕೇತವನ್ನು ತೋರಿಸಿದರು. ಅವರು ಯೇಸುವಿನ ದರ್ಶನವನ್ನು ಪಡೆದರು. ಹಾದಿಯಲ್ಲಿ ಹಾದಿ ತಪ್ಪಿ ಹೋದರೂ ದೇವರು ಅವರಿಗೆ ಯಾತಕ್ಕಾಗಿ ಕರೆದಿದ್ದಾರೆ, ಆ ಗುರುತರ ಮಹತ್ತರ ಆ ಜವಾಬ್ದಾರಿ ಏನು ಎಂಬುದಾಗಿ ತೋರಿಸಿಕೊಟ್ರು ಮತ್ತು ಅವರಿಗೆ ದರ್ಶನ ಕೊಟ್ಟರು. ಆತ್ಮೀಯರೇ, ಅವರು ತಮ್ಮಲ್ಲಿರುವ ಚಿನ್ನ, ಪರಿಮಳ ದ್ರವ್ಯ, ರಕ್ತಬೋಳವನ್ನು ಕಾಣಿಕೆಯಾಗಿ ಅರ್ಪಿಸಿದರು. ಇವತ್ತು ನಾವು ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ, ನಮ್ಮ ಜೀವನವನ್ನೇ ಕಾಣಿಕೆಯಾಗಿ ಅರ್ಪಿಸೋಣ. ದೇವರಿಗೆ ಕಾಣಿಕೆಗಳು ಬೇಡ, ದೇವರಿಗೆ ಒಳ್ಳೆಯ ಮನಸ್ಸಿನಿಂದ ಕೊಡುವ ಕಾಣಿಕೆಗಳು ಬೇಕು. ಯಾಕೆಂದರೆ ಅದು ನಮ್ಮ ಧನ್ಯತಾ ಭಾವ, ಕೃತಜ್ಞತಾ ಭಾವ. ಅದರಿಂದ ದೇವರ ಮಹಿಮೆ ಹೆಚ್ಚುವುದಿಲ್ಲವಾದರೂ ನಮಗೆ ಅದರ ಅಗತ್ಯವಿದೆ, ನಮಗೆ ಅದರ ಆಶೀರ್ವಾದದ ಅಗತ್ಯವಿದೆ. ಕೊಡುವುದು ಅಂದರೆ ಅದು ಕೇವಲ ಬಾಹ್ಯವಾದುದಲ್ಲ, ಅದೊಂದು ಆಂತರಿಕವಾದುದು. ಇವರು ಇಷ್ಟು ಒಂದು ಕ್ರಯದ ವಸ್ತುಗಳನ್ನು ಕೊಡಬೇಕಾದ್ರೆ ಅವರಲ್ಲಾದ ಒಂದು ಅನುಭವವನ್ನು ನಾವು ಮನಗಾಣಬಹುದು. ಇವತ್ತು ಆತ್ಮೀಯರೇ, ನಮಗೆ ಯೇಸುವಿನ ಒಂದು ಸಾನ್ನಿಧ್ಯ ಬೇಕು. ನಾವೆಲ್ಲರೂ ಆ ಪ್ರಭು ಯೇಸುವನ್ನು ಅರಿತುಕೊಳ್ಬೇಕು. ನಮಗೆ ಸಿಕ್ಕ ಈ ಜೀವನದಲ್ಲಿ ನಾವು ಅದನ್ನು ಯಾವುದೋ ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳಿಗೆ ಬಲಿಯಾಗಿ ಕಳ್ಕೊಳ್ಬಾರ್ದು. ಕಳ್ಕೊಂಡ್ರೆ ಅದನ್ನು ಗಳಿಸಿಕೊಳ್ಳಿಕ್ಕೆ ಕಷ್ಟ. ಆದ್ದರಿಂದ ಇವತ್ತು ಈ ಪ್ರಭುವಿನ ದೈವ ದರ್ಶನದ ಹಬ್ಬವನ್ನು ಕೊಂಡಾಡುವಾಗ ಕುರುಬರಿಗೆ ಆ ದರ್ಶನ ಸಿಕ್ತು, ರಾಜರುಗಳಿಗೂ ಸಿಕ್ಕಿತು. ಅಂದ್ರೆ ಇದರ ಅರ್ಥ ದೇವರ ದರ್ಶನ ಎಲ್ಲರಿಗೂ ಸಿಗುತ್ತೆ. ಒಳ್ಳೆಯ ಮನಸ್ಸಿನಿಂದ ನಾವು ಪ್ರಾರ್ಥಿಸಿದಾಗ, ಒಳ್ಳೆಯ ಮನಸ್ಸಿನಿಂದ ಆತನ ಸಾನ್ನಿಧ್ಯಕ್ಕೆ ಬಂದಾಗ, ಒಳ್ಳೆಯ ಮನಸ್ಸಿನಿಂದ ನಮ್ಮ ಕಾರ್ಯಗಳನ್ನು ಮಾಡಿದಾಗ ಯೇಸು ರಕ್ಷಕ. ಅದರಿಂದ ನಾವು ಈ ಯುಗದಲ್ಲಿ ಇರುವಾಗ ಈ ಯುಗದ ಸಂಕೇತಗಳನ್ನು ನಾವು ಗ್ರಹಿಸಲು ಮತ್ತು ಅವುಗಳನ್ನು ಓದಲು ಶಕ್ತರಾಗಬೇಕು. ಅನೇಕ ಸಂಕೇತಗಳು ಸಮಾಜದಲ್ಲಿವೆ. ಅದರಿಂದ ನಾವು ನಮ್ಮ ವಿಶ್ವಾಸದಲ್ಲಿ ನಿರಾಶರಾಗದೆ ಪ್ರಾರ್ಥನೆಯಲ್ಲಿ ಬಲಗೊಂಡು ಯೇಸುವಿಗೆ ಸಾಕ್ಷಿಗಳಾಗಿ ಬಾಳಬೇಕು. ನಾವು ದೀವಿಗೆಗಳಾಗಬೇಕು. ಕ್ರಿಸ್ತಾನುಭವ ಪಡೆದು ಕ್ರಿಸ್ತ ಕೇಂದ್ರಿತ ಜೀವನವನ್ನು ಜೀವಿಸಿ ಕ್ರಿಸ್ತನ ಧ್ವನಿಗಳಾಗಿ, ಅಂದರೆ ಹೇಗೆ ಸ್ನಾನಿಕ ಯೋಹಾನ ಕ್ರಿಸ್ತನ ಧ್ವನಿಯಾದರೋ ನಾವು ಕೂಡ ಧ್ವನಿಗಳಾಗಿ ಜೀವಿಸತಕ್ಕದ್ದು. ನಮ್ಮ ಮಾತು, ನಮ್ಮ ಕೃತ್ಯ ಅಂದರೆ ನಡತೆ, ನುಡಿ, ನಡೆ ಎರಡೂ ಕೂಡ ಅದು ತಾಳೆಯಾಗಬೇಕು. ಪವಿತ್ರ ಶುಭ ಸಂದೇಶದ ಆಧಾರದ ಮೇಲೆ ಅದನ್ನು ನಾವು ಕಟ್ಟಬೇಕು. ಆದ್ದರಿಂದ ಆತ್ಮೀಯರೇ, ನಿಮಗೆ ಈ ಹಬ್ಬದ ಆಶೀರ್ವಾದಗಳನ್ನು ಕೋರುವಾಗ ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೂ ನಮಗೆ ಸಿಕ್ಕ ಈ ಸಂರಕ್ಷಣೆಯನ್ನು ಕಳೆದುಕೊಳ್ಳದೆ ಪ್ರಭು ಯೇಸುವಿಗೆ ಸಾಕ್ಷಿಗಳಾಗಿ ನಾವು ಬಾಳೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೇ, ಇದೋ ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಇಂದು ನಾವು ಪ್ರಭುವಿನ ದೈವ ದರ್ಶನದ ಮಹೋತ್ಸವವನ್ನು ಕೊಂಡಾಡುತ್ತಿರುವ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಆ ದರ್ಶನ ಸಿಗಲಿ. ಪ್ರಭು ಯೇಸುವಿನ ಅನುಭವ ಅವರಿಗೆ ಆಗಲಿ. ಯಾರು ನಿಮ್ಮಿಂದ ದೂರ ಇದ್ದಾರೋ, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳಲ್ಲಿ ಬಿದ್ದಿದ್ದಾರೋ ಅವರನ್ನೂ ಕೂಡ ವಾಪಸ್ ಕರೆತಂದು ಈ ದರ್ಶನವನ್ನು ಕರುಣಿಸಿರಿ. ಈ ಸ್ವಾರ್ಥ ಅವರ ಮನೋನೇತ್ರಗಳನ್ನು ತೆರೆದು ದೈವಿಕ ಜ್ಞಾನದಲ್ಲಿ ಅವರನ್ನು ಅಧಿಕರಿಸಲಿ. ಯೇಸುವೇ, ನಿಮ್ಮ ನಾಮದಲ್ಲಿ ರೋಗದಲ್ಲಿರುವವರು, ಅಂಧಕಾರ ಶಕ್ತಿಯಲ್ಲಿ ಅಥವಾ ಈ ಲೋಕದಲ್ಲಿ ಮುಳುಗಿ ಹೋದವರು, ಅವರ ವಿಶ್ವಾಸವನ್ನು ಬಡಿದೆಬ್ಬಿಸಿ ಅವರನ್ನು ಬಲಪಡಿಸಿ ಆಶೀರ್ವದಿಸಿರಿ.
ಯಾರು ಬಿದ್ದು ಹೋಗದಂತೆ ಪ್ರತಿಯೊಬ್ಬರು ಪ್ರಭುವಿನ ಆ ಸಂರಕ್ಷಣೆಯನ್ನು ಪಡೆಯುವಂತೆ, ಅನುಭವಿಸುವಂತೆ ಯೇಸುವಿನ ಪರಿಶುದ್ಧ ರಕ್ತ ಅವರ ರಕ್ತ ಕಣ ನರನಾಡಿ ಕೀಲು ಮಜ್ಜೆ ದೇಹಾತ್ಮಗಳ ಮೇಲೆ, ಯೇಸು ನಾಮದ ಬಲ ಅವರ ಮೇಲೆ ಆವರಿಸಲಿ. ಅದೇ ಯೇಸು ನಾಮದಲ್ಲಿ ಅವರಿಗೆ ಸೌಖ್ಯ ಸಿಗಲಿ. ಟಚ್, ಬ್ಲೆಸ್, ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ವಿಶೇಷವಾಗಿ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿರಿ. ಆಮೆನ್.